ಎಲ್ರಿಗೂ ನಮಸ್ಕಾರ. ಸ್ಪಂದನ ವಾಹಿನಿಯನ್ನು ನೋಡ್ತಿರುವಂಥ ಸಮಸ್ತ ಪ್ರೇಕ್ಷಕ ವರ್ಗಕ್ಕೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮುಂಗಾರು ಮಳೆ ಹೇಗೂ ಆರಂಭ ಆಗಿದೆ. ಈಗ ಮದುವೆಗಳ ಕಾರ್ಯಕ್ರಮಗಳೆಲ್ಲ ಸೀಸನ್ ಮುಗಿತಾ ಬಂದಿದೆ. ಆದರೆ ಅದೃಷ್ಟಕ್ಕೆ ಯಾವುದೇ ಸೀಸನ್ ಇಲ್ಲ. ಅದು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಯಾರಿಗೂ ಯಾವಾಗಲೂ ಹೇಗೂ ಒಲಿಬೋದು. ಅದಕ್ಕೆ ಜ್ವಲಂತ ಉದಾಹರಣೆ ಈ ಒಂದು ಸುಂದರವಾದಂಥ ಯೋಜನೆ. ಸೊ 18 ತಿಂಗಳ ಈ ಸುಂದರ ಯೋಜನೆಯ 8ನೇ ತಿಂಗಳಿನ ಡ್ರಾದಲ್ಲಿ ನಾವೆಲ್ಲಿದ್ದೇವೆ. ಇದು ಯಾವ ಯೋಜನೆ ಬಗ್ಗೆ ಮಾತಾಡ್ತೀರಾ ನಿಮಗೆಲ್ಲ ಗೊತ್ತಿರೋ ಹಾಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇವರ ಈ ಒಂದು ಸುಂದರ ಯೋಜನೆಯ 8ನೆಯ ಡ್ರಾದಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ. ಸೊ ಈ ಕಾರ್ಯಕ್ರಮವನ್ನು ನೋಡ್ತಿರುವಂಥ ನಿಮ್ಮನ್ನೆಲ್ಲ ಹೃದಯ ತುಂಬಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾರೆ. ನಮ್ಮ ಜೊತೆ ಇವತ್ತು ಅತಿಥಿಗಳೆಲ್ಲ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಕೃಷ್ಣಾಪುರದ ವೆಲ್ ನೋನ್ ಕ್ರಿಕೆಟರ್ ಸಾಬೀರ್ ನಮ್ಮ ಜೊತೆ ಇದ್ದಾರೆ. ಹಾಗೆ ಅವರ ಜೊತೆ ಇದ್ದಾರೆ ಮುಫೀಸ್ ಇದ್ದಾರೆ. ಹಾಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ನಿಮ್ಮ ನೆಚ್ಚಿನ ಫಿರೋಜ್ ಖಾನ್ ಸರ್ ಹಾಗೆ ಮುಜಾಫಿರ್ ಅಹಮದ್ ಇದ್ದಾರೆ. ಎಲ್ಲರನ್ನ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬಹುಶಃ ಇನ್ನೇನು ಕ್ಷಣಗಣನೆ ನಿಮ್ಮ ಕನಸಿನ ಮನೆಯನ್ನು ಪಡೀಲಿಕ್ಕೆ ನೀವು ಈಗ 18 ತಿಂಗಳ ಕಾಲ ಈ ಒಂದು ಸ್ಕೀಮ್ ನಡಿಬೇಕು. ಇದರಲ್ಲಿ 8ನೇ ತಿಂಗಳಿನ ಡ್ರಾದಲ್ಲಿ ನಾವಿದ್ದೇವೆ. ಇನ್ನೊಂದು 10 ತಿಂಗಳು ಹೋದರೆ ನಿಮ್ಮ ಕನಸಿನ ಮನೆಯನ್ನು ಪಡೆಯುವಂಥ ಅವಕಾಶ, ಆ ಅದೃಷ್ಟಶಾಲಿ ವ್ಯಕ್ತಿ ಯಾರಾಗ್ತಾರೆ ಅನ್ನೋದ ಕುತೂಹಲ ನಮಗೆ ಖಂಡಿತವಾಗಿದೆ. ಆ ಮನೆ ಪಡೆಯುವ ಮುಂಚೆ ಇನ್ನೂ ವಿಶೇಷವಾದಂತಹ ಬಹುಮಾನಗಳು ಖಂಡಿತವಾಗಿ ನಿಮಗೆಲ್ಲ ಇದೆ. ಹಾಗಾಗಿ ಈ ಎಲ್ಲ ಬಹುಮಾನಗಳ ವಾರಸುದಾರರು ಯಾರಾಗ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಈ 8ನೇ ಡ್ರಾದ ಕಾರ್ಯಕ್ರಮದಲ್ಲಿ ಜೊತೆಗೊಂಡಿರುವಂಥ ಎಲ್ಲ ಅತಿಥಿಗಳನ್ನು ಮತ್ತೆ ಸ್ವಾಗತಿಸಿಕೊಳ್ತಾ, ಬಹುಶಃ ಇನ್ನು ತಡ ಮಾಡೋದು ಸರಿಯಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಒಂದು ಸಲ ನಮ್ಮ ಖಾಲಿ ಬಾಕ್ಸನ್ನು ದಯವಿಟ್ಟು ತೋರಿಸಿಬಿಡ್ಬೋದಲ್ವ. ಈ ಅದೃಷ್ಟದ ಬಾಕ್ಸ್ ಖಂಡಿತವಾಗಿ ಖಾಲಿ ಇದೆ. ಇದರಲ್ಲಿ ಯಾವುದೇ ಕೂಪನ್ಗಳನ್ನು ನಾವು ಇದುವರೆಗೆ ಹಾಕಲಿಲ್ಲ. ಸೊ ನಿಮ್ಮ ಎಲ್ಲ ಕೂಪನ್ಗಳು ಇಲ್ಲಿ ಒಂದು ಕೆಂಪು ಬಣ್ಣದ ಅಥವಾ ನೀಲಿ ಬಣ್ಣದ 2 ಬಾಕ್ಸಲ್ಲಿ ಬಂದು ಬಿದ್ದಿದೆ. ಇದರಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ಅಂದರೆ ನೀವೆಲ್ಲ 10 ತಾರೀಕು ಮುಂಚೆನೇ ಕಟ್ತಿದ್ದೀರಾ ಅಂತ ಭಾಳ ಖುಷಿಯಾಗಿದೆ. ಸೊ ಇದೊಂದು ಆಫ್ಟರ್ 10 ಕಟ್ಟಿದವರು ಕೆಲವರು. ಸೊ ಇನ್ನೊಂದು 2 ತಿಂಗಳ ಕಾಲ ಖಂಡಿತವಾಗಿ ಮುಂದೆ ಹೋದರೆ ಎಲ್ಲರೂ ಸಹ 10ನೇ ತಾರೀಕು ಒಳಗೆ ಕಟ್ಟಿಬಿಡ್ತೀರಿ. ಈ 10ನೇ ತಾರೀಕು ಒಳಗೆ ಕಟ್ಟೋದ್ರ ಅಡ್ವಾಂಟೇಜ್ ಎಂತ ಅಂತಂದರೆ ನಿಮಗೆ ಖಂಡಿತವಾಗಿ 3 ಸರ್ಪ್ರೈಸ್ ಬಹುಮಾನಗಳನ್ನು, ಅದ್ರ ಜೊತೆಗೆ ಇನ್ನೂ 3 ಗಿಫ್ಟ್ ಹ್ಯಾಂಪರ್ಸ್ಗಳನ್ನು ಗೆಲ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಈ ಸುಂದರವಾದ ಬಂಗಾರದ ಉಂಗುರವನ್ನು ಪಡೆಯುವಂಥ ಅವಕಾಶ. ಇದು ಕೇವಲ ನೀವು 10ನೇ ತಾರೀಕು ಒಳಗೆ ಕಟ್ಟಿದರೆ ಮಾತ್ರ. ಒಂದು ವೇಳೆ ನೀವು 10ನೇ ತಾರೀಕು ನಂತರ ಕಟ್ಟಿದರೆ ನಿಮಗೆ ಕೇವಲ ಒಂದು ಬಂಪರ್ ಬಹುಮಾನವನ್ನು ಗೆಲ್ಲುವಂಥ ಅವಕಾಶ ಮಾತ್ರ. ಅದು ಈ ಸಲ 50,000 ವ್ಯಾಲ್ಯೂ ಇರುವಂತಹ ಗಿಫ್ಟ್ ವೋಚರನ್ನು ನೀವು ಪಡ್ಕೊಳ್ಬೋದು. ಅದರ ಜೊತೆಗೆ 3 ಗಿಫ್ಟ್ ಹ್ಯಾಂಪರ್ಸ್, 3 ಗಿಫ್ಟ್ ವೋಚರ್ಸ್, ಜೊತೆಗೆ 6 + 1 7 ಬಹುಮಾನಗಳನ್ನು ಗೆಲ್ಲುವಂಥ ಅವಕಾಶ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ನಿಮಗೆ ಕೊಡ್ತಾ ಇದ್ದಾರೆ. ತಡ ಮಾಡೋದು ಸರಿಯಲ್ಲ. ಐ ಗೆಸ್ ನಮ್ಮ 3 ಗಿಫ್ಟ್ ಹ್ಯಾಂಪರ್ಸ್ಗಳನ್ನು ಯಾರಿಗೆ ಒಲಿತದೆ ಈ ಅದೃಷ್ಟ ಅನ್ನೋದನ್ನು ನೋಡುವಂಥ ಸಮಯ. ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಮುಫೀಸ್ ಅವರಲ್ಲಿ ಎಲ್ಲ ಅದೃಷ್ಟದ ಕೂಪನ್ ನಂಬರ್ಗಳನ್ನು ಬಾಕ್ಸ್ ಒಳಗೆ ನೀವು ಹಾಕಬೇಕು ದಯವಿಟ್ಟು ಪ್ಲೀಸ್. ಒಂದು ನೆನಪಿರಲಿ, ಈ ಅದೃಷ್ಟ ಈ 3 ಗಿಫ್ಟ್ ವೋಚರ್ಸ್ ಪಡೆಯೋದು ಕೇವಲ 10ನೇ ತಾರೀಕು ಒಳಗೆ ಕಟ್ಟಿದ್ದವರು ಮಾತ್ರ. ಸೊ ಇಲ್ಲಿ ಏನಿದೆ ಇದು ಎಲ್ಲ ನಾವು ಕಡೆಗೆ ಬಂಪರ್ ಬಹುಮಾನ ಮಾತ್ರ. ದಯವಿಟ್ಟು ಸರ್ ಒಂದು ಸಲ ಫಿರೋಜ್ ಖಾನ್ ಸರ್ ಅವರೇ ಶಫಲ್ ಮಾಡಿಬಿಡಿ ಅಲ್ಲ. MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಇವರ 8ನೇ ಡ್ರಾದ ಮೊದಲ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂಥ ಅದೃಷ್ಟಶಾಲಿ ಕೂಪನ್ ನಂಬರ್ 0199. ಮೊದಲ ಅದೃಷ್ಟಶಾಲಿ ಕೂಪನ್ ನಂಬರ್ 0199 0199 ಇವರು ಪಡಿತಾ ಇದ್ದಾರೆ ಗಿಫ್ಟ್ ಹ್ಯಾಂಪರ್ಸನ್ನು. 0199 ಪ್ರತೀಕ್ ಶೆಟ್ಟಿ ಮಂಗಳೂರಿಗೆ ಈ ಮೊದಲ ಗಿಫ್ಟ್ ಹ್ಯಾಂಪರ್ ಹೋಗಿದೆ. ಸೊ ಪ್ರತೀಕ್ ಶೆಟ್ಟಿ ಅವರೇ, ನಿಮಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ನಾವು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ನೀಡ್ತಾ ಇದ್ದೇವೆ. ಈ ಕೂಪನ್ ನಂಬರನ್ನು ಹಾಗೆ ಇಟ್ಟು ಇನ್ನೊಂದು ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂಥ ಅದೃಷ್ಟಶಾಲಿ ಕೂಪನ್ ನಂಬರ್, ಒಂದು ಬಹುಮಾನ ಮಂಗಳೂರಿಗೆ ಹೋಗಿದೆ. ಸೊ ಈ 2ನೇ ಕೂಪನ್ 1844 1844 ಒಂದು ಬಹುಮಾನ ಮಂಗಳೂರಿಗೆ ಹೋಗಿದೆ. ಐ ಹೋಪ್ ಈ ಒಂದು ಬಹುಮಾನ ಉಡುಪಿಗೆ ಬಂದರೆ ಭಾರಿ ಖುಷಿ, ಅಥವಾ ಎಲ್ಲಾದರೂ ದುಬೈಗೆ ಹೋದರೂ ಭಾರಿ ಖುಷಿ ನಮಗೆ ಇವತ್ತು. ಉದಯ್ ಅವರಿಗೆ ಹೋಗಿದೆ. ಉದಯ್ ಅವರು ಸೊ ಉದಯ್ ಅವರಿಗೆ ಈ ಗಿಫ್ಟ್ ಹ್ಯಾಂಪರ್
ಎರಡನೇ ಗಿಫ್ಟ್ ಹ್ಯಾಂಪರ್ ಹೋಗಿದೆ. ಉದಯ್ ಅವರೇ, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಆನ್ ಬಿಹಾಫ್ ಆಫ್ ಎಂ ಪಿ ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್. ಸೊ ಮೂರನೆಯ ಗಿಫ್ಟ್ ಹ್ಯಾಂಪರನ್ನು ಪಡೆಯುವ ಅದೃಷ್ಟಶಾಲಿ ಕೂಪನ್ ನಂಬರನ್ನು ಮುಫೀಸ್ ಅವರು ಆಯ್ಕೆ ಮಾಡ್ತಿದ್ದಾರೆ. ಸೊ ದ ನಂಬರ್ ಈಸ್ 2, 2, 4 and 0. 2, 2, 4, 0. 2, 2, 4, 0. ಇದು ಮೂರನೆಯ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ಅದೃಷ್ಟಶಾಲಿ ವ್ಯಕ್ತಿ ನಂಬರ್ ನೌಶಾದ್ ಗುರುಪುರಕ್ಕೆ ಈ ಬಹುಮಾನ ಹೋಗಿದೆ. ಹಾಗಾಗಿ ಈ 3 ಗಿಫ್ಟ್ ಹ್ಯಾಂಪರ್ಸ್ಗಳನ್ನು ಆದಷ್ಟು ಶೀಘ್ರದಲ್ಲಿ ಖಂಡಿತವಾಗಿ ತಾವು ಪಡ್ಕೊಳ್ಬೋದು. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಈ ಗಿಫ್ಟ್ ಹ್ಯಾಂಪರ್ಸನ್ನು ಪಡೆದುಕೊಂಡಿರುವಂಥ ಎಲ್ಲ ವಿನ್ನರ್ಸ್ಗಳಿಗೆ. ಸೊ ತಡ ಮಾಡೋದು ಸರಿಯಲ್ಲ, ಈಗ 3 ಗೋಲ್ಡ್ ರಿಂಗಿನ ವಾರಸ್ದಾರವರು ಯಾರಾಗ್ತಾರೆ ಅನ್ನುವಂತಹ ಒಂದು ಕುತೂಹಲವನ್ನು ನೋಡುವಂತಹ ಸಮಯ. ಮುಫೀಸ್ ಅವರಿಗೆ ನಾನು ಮತ್ತೆ ರಿಕ್ವೆಸ್ಟ್ ಮಾಡಿಕೊಳ್ತಿದ್ದೇನೆ, ಈ ಒಂದು ಗಿಫ್ಟ್ ಹ್ಯಾಂಪರ್ಸ್ಗಳ 3 ಆಯ್ಕೆಯ ನಂತರ ಈ 3 ಗೋಲ್ಡ್ ರಿಂಗ್ ಅಂದರೆ ಚಿನ್ನದ ಉಂಗುರದ ಆಯ್ಕೆಯ ಸಮಯ ಇದು. ಮೊದಲ ಚಿನ್ನದ ಉಂಗುರವನ್ನು ಪಡ್ಕೊಳ್ತಿರುವಂತಹ ಅದೃಷ್ಟಶಾಲಿ ಕೂಪನ್ ನಂಬರ್ 977 977. 9, 7 and 7. ನೀವು ಸ್ಕ್ರೀನ್ ಮೇಲೆ ಖಂಡಿತವಾಗಿ ನೋಡ್ತಿದ್ದೀರಿ. 977 977. ಸುಮಯ್ಯ ಅವರು ಈ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಒಂದು ಚಿನ್ನದ ಉಂಗುರಕ್ಕೆ ಅವರು ವಾರಸುದಾರರಾಗಿದ್ದಾರೆ. ಉಡುಪಿಯ ಸುಮಯ್ಯ ಅವರಿಗೆ ಈ ಬಹುಮಾನ ಬಂದಿದೆ. ಆದಷ್ಟು ಶೀಘ್ರದಲ್ಲಿ ನೀವು ನಿಮ್ಮ ಚಿನ್ನದ ಉಂಗುರವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಮುಂದುವರಿಸ್ತಾ ಇದ್ದೇವೆ. ಮತ್ತೆ ಎರಡನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ಅದೃಷ್ಟಶಾಲಿ ಕೂಪನ್ ನಂಬರ್ ಇವತ್ತು ಸ್ವಲ್ಪ 2 ಜಾಸ್ತಿ ಉಂಟು, ಎಲ್ಲದರಲ್ಲಿ 2 ನಂಬರ್ ಕಾಣ್ತಾ ಉಂಟು. ಸೊ 2, 3, 2, 6. 2, 3, 2 and 6. 2, 3, 2, 6. ಎಂ ಕೆ ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇವರ 8ನೇ ಡ್ರಾದ ಈ ಒಂದು ಎರಡನೆಯ ಚಿನ್ನದ ಉಂಗುರವನ್ನು ಪಡ್ಕೊಂಡಿರುವಂಥ ನಂಬರ್ 2326 ಸಮೀರಾ ಬಾನು ಅವರು ಈ ಒಂದು ಚಿನ್ನದ ಉಂಗುರವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಎಂ ಕೆ ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಹೇಳ್ತಾ, ಕೊನೆಯ ಚಿನ್ನದ ಉಂಗುರವನ್ನು ಪಡೆದಿರುವಂತಹ ವಾರಸ್ದಾರರು ಯಾರಾಗ್ತಾರೆ ಅನ್ನೋದನ್ನು ನೋಡುವಂಥ ಸಮಯ. ಮುಫೀಸ್ ಅವರೇ, ಲೆಟ್ಸ್ ಗೋ. ಸೊ ಕೊನೆಯ ಚಿನ್ನದ ಉಂಗುರವನ್ನು ನಾನು ಆಗಲೇ ಹೇಳಿದಲ್ಲ, 2 ಜಾಸ್ತಿ ಉಂಟು ಇವತ್ತು. ಸೊ ಮತ್ತೆ ಒಂದು 2ರಿಂದಲೇ ಶುರುವಾಗಿದೆ. 2, 7, 3, 2. 2, 7, 3 and 2. ಇದು ಮೂರನೆಯ ಚಿನ್ನದ ಉಂಗುರವನ್ನು ಪಡ್ಕೊಂಡಿರುವಂತಹ ಅದೃಷ್ಟಶಾಲಿ ಕೂಪನ್ ನಂಬರ್. ಸೊ ಬಹುಶಃ 6 ಬಹುಮಾನಗಳನ್ನು ನಾವು ಶುರು ಮಾಡಿದಾಗ ಕೊಡ್ತಿದ್ದದ್ದು 2, 3 ಮಾತ್ರ. ಈಗ 6 ಬಹುಮಾನಗಳನ್ನು ಸ್ಪೆಷಲ್ ಆಗಿ ಕೊಡ್ತಾ ಇದ್ದೇವೆ. ಫಾರೂಕ್ ಮಂಗಳೂರು ಅವರಿಗೆ ಈ ಬಹುಮಾನ ಹೋಗಿದೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಈ 6 ಬಹುಮಾನಗಳನ್ನು 3 ಗಿಫ್ಟ್ ವೋಚರ್ಸ್ ಹಾಗೆ 3 ಚಿನ್ನದ ಉಂಗುರವನ್ನು ಪಡ್ಕೊಂಡಿರುವಂತಹ ಎಲ್ಲ ವಿನ್ನರ್ಸ್ಗಳಿಗೆ ಎಂ ಪಿ ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಈ ಒಂದು ಯೋಜನೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಸಾರ್ಥಕ ಆಯಿತು ಅಂತ ನಾನು ಅಂದ್ಕೊಳ್ತಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸಬೇಕು. ಈಗ ನಮ್ಮ ಮುಖ್ಯ ಬಹುಮಾನವನ್ನು ತೆಗೆಯುವಂಥ ಸಮಯ. ಅದಕ್ಕಿಂತಲೂ ಮುಂಚೆ ನಮ್ಮ ಜೊತೆ ಇದ್ದಾರೆ ಎಂ ಕೆ ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಫಿರೋಜ್ ಖಾನ್ ಸರ್. ಎಂದಿನಂತೆ ಅವರ ಮಾತುಗಳನ್ನು ನಿಮಗೋಸ್ಕರ ಆಡ್ತಿದ್ದಾರೆ, ದಯವಿಟ್ಟು ಎಲ್ಲ ಕೇಳಬೇಕು. ಹಾಯ್ ಎವ್ರಿವನ್, ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತಾ, ನಿಮ್ಮೆಲ್ಲ ಸಹಕಾರದಿಂದ ನಾವೀಗ 8ನೇ ಡ್ರಾಗೆ ಬಂದು ಮುಟ್ಟಿದ್ದೇವೆ. ಇನ್ನು 9ನೇ ಡ್ರಾ ನೆಕ್ಸ್ಟ್ ಮಂತ್ ಇದೆ. ಇನ್ನು ಮುಂದೆ ಒಳ್ಳೆ ಬಹುಮಾನಗಳು ನಿಮ್ಮನ್ನು ಕಾದಿರಿಸಿದೆ. ಆಲ್ಟೋ ಕಾರ್ ಆಗಲಿ, ಸ್ಕೂಟಿ ಆಗಲಿ, ಅದು ಕನಸಿನ ಮನೆ ಫೈನಲ್ಗೆ ಒಂದು ಡ್ರಾ ಆಗಿದೆ. ಅದಕ್ಕೆ ಈಗ ರೂಪರೇಷೆಗಳು ನಡೀತಾ ಇದೆ. ಅದರ ವಿಸ್ತಾರವಾಗಿ ಆಕಾಶ್ ಅವರು ನಿಮಗೆ ತಿಳಿಸುವರು. ನಮ್ಮೊಂದಿಗೆ ಸಹಕರಿಸಿದಂಥ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಹೇಳಿದ ಹಾಗೆ ಇದಕ್ಕೆ ರೂಪುರೇಷೆಗಳೆಲ್ಲ ಈಗ ಸಿದ್ಧವಾಗಿದೆ. ಆದಷ್ಟು ಶೀಘ್ರದಲ್ಲಿ ಈ ನಿಮ್ಮ ಕನಸಿನ ಮನೆಯನ್ನು ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಖಂಡಿತವಾಗಿ ಎಂ ಕೆ ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಖಂಡಿತವಾಗಿ ನೆರವೇರಿಸ್ತದೆ. ಅದರ ಜೊತೆಗೆ 6 ಬಹುಮಾನವನ್ನು ಗೆದ್ದಿರುವಂತಹ ಎಲ್ಲ ವಿಜೇತರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಮತ್ತೆ ಸಮರ್ಪಿಸಿಕೊಳ್ತಾ ಈ ಕಾರ್ಯಕ್ರಮದ ಕೊನೆಯ ಬಂಪರ್ ಬಹುಮಾನದ ಅದೃಷ್ಟ ಕೂಪನ್ ನಂಬರನ್ನು ಆಯ್ಕೆ ಮಾಡುವಂಥ ಸಮಯ. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಸಾಬೀರ್ ಸರ್, ದಯವಿಟ್ಟು ನಿಮ್ಮ ಮೊದಲು ಕೈಯನ್ನು ತೋರಿಸಿ. ಹಾಗೆ ಈ 10ರ ನಂತರ ಅಂದರೆ 10ನೇ ತಾರೀಕು ನಂತರ ಕಟ್ಟಿದಂತಹ ಕೂಪನ್ಗಳನ್ನು
ಬಾಕ್ಸಿಗೆ ಹಾಕುವಂಥ ಸಮಯ. ಅದ್ರ ಜೊತೆಗೆ ಈ 6 ಬಹುಮಾನಗಳನ್ನು ಗೆದ್ದಿರುವವರಿಗೆ ಮತ್ತೆ ಬಂಪರ್ ಬಹುಮಾನವನ್ನು ಗೆಲ್ಲುವಂಥ ಅವಕಾಶ ಇದೆ. ಸೊ ಹಾಗಾಗಿ ಆ ಕೂಪನ್ಸ್ಗಳನ್ನು ಕೂಡ ನಾವು ಈ ನಮ್ಮ ಬಾಕ್ಸಿಗೆ, ಅದೃಷ್ಟದ ಬಾಕ್ಸಿಗೆ ಹಾಕ್ತಾ, ಹಾಗೆ 10ನೇ ತಾರೀಕು ನಂತರ ಕಟ್ಟಿದವರನ್ನು ಕೂಡ ಆ ಬಾಕ್ಸಿಗೆ ನಾವು ಹಾಕ್ತಾ ಇದ್ದೇವೆ. ದಯವಿಟ್ಟು ದಿಸ್ ಈಸ್ ಅ ಹಂಬಲ್ ರಿಕ್ವೆಸ್ಟ್, ಮುಂದೆ ಕಟ್ಟುವಾಗ 10ನೇ ತಾರೀಕು ಒಳಗೆ ಕಟ್ಟಿ, ಯಾಕಂದರೆ ಈ ಸುಂದರ 6 ಬಹುಮಾನಗಳನ್ನು ಪಡ್ಕೊಳ್ಳುವಂಥ ಅವಕಾಶ ನಿಮಗೆ ಮಿಸ್ ಆಗಬಾರ್ದು. ಈ 6 ಬಹುಮಾನಗಳ ಜೊತೆಗೆ ಮುಖ್ಯ ಬಹುಮಾನವನ್ನು ಪಡ್ಕೊಳ್ಬೋದು. ಹಾಗಾಗಿ ಐ ವುಡ್ ಲೈಕ್ ರಿಕ್ವೆಸ್ಟ್ ಫಿರೋಜ್ ಸರ್, ದಯವಿಟ್ಟು ಶಫಲ್ ಮಾಡಿಬಿಡಿ ಸರ್ ಎಲ್ಲ. ಸೊ 10 ಅಲ್ಲ, 20 ಅಲ್ಲ, 30 ಅಲ್ಲ, ಬರೋಬ್ಬರಿ 50,000ಗಳ ವ್ಯಾಲ್ಯೂ ಇರುವಂಥ ಈ ಗಿಫ್ಟ್ ವಾಚರ್ಸನ್ನು ಯಾವ ಅದೃಷ್ಟಶಾಲಿ ವ್ಯಕ್ತಿ ಪಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡುವಂಥ ಸಮಯ. ಸಾಬೀರ್ ಸರ್, ಖಂಡಿತವಾಗಿ ಕೈಯಲ್ಲಿ ಏನಿಲ್ಲ. ಶೈನ್ ಎಂಟರ್ಪ್ರೈಸಸ್ ಹಾಗೆ MK ಗ್ರೂಪ್ ಇದರ 8ನೇ ಡ್ರಾದ ಬಂಪರ್ ಬಹುಮಾನವನ್ನು ಗೆದ್ದಿರುವಂತಹ ಕೂಪನ್ ನಂಬರ್ 3 ಡಿಜಿಟಲ್ಲಿ ಉಂಟು. ಸೊ 5, 3 and 5, 5, 3, 5, 50,000ಗಳ ವ್ಯಾಲ್ಯೂ ಇರುವಂತಹ ಗಿಫ್ಟ್ ವೋಚರ್ಸನ್ನು ಪಡ್ಕೊಂಡಿದ್ದಾರೆ. 5, 3, 5. ಸೊ ಕಡಲನಾಡು ಕಾಪುವ ಶಾಹಿದ್ ಅವರಿಗೆ ಈ ಬಹುಮಾನ ದೊರೆತಿದೆ. ಬಹುಶಃ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅವರದೊಂದು ರಿಯಾಕ್ಷನ್ ಕೂಡ ತಗೊಳ್ಳೋಣ. ಈ ರಿಯಾಕ್ಷನ್ ಅಂತ ತಕ್ಷಣ ನಮಗೆ ನೆನಪಾಗೋದು, ಒಂದು 4-5 ರಿಯಾಕ್ಷನ್ಸ್ ನಮಗೆ ತುಂಬ ಖುಷಿ ಕೊಟ್ಟಿತ್ತು. ಯಾಕಂದರೆ ಅವ್ರಿಗೆ ತುಂಬ ಅಗತ್ಯ ಇತ್ತು. ಅಗತ್ಯ ಇರುವಂಥ ಒಂದು ವಸ್ತುವನ್ನು ಒಬ್ಬರಿಗೆ ದೊರಕಿಸಿಕೊಟ್ರೆ ಅದಕ್ಕಿಂತ ಹೆಚ್ಚು ಇನ್ನೊಂದು ಪುಣ್ಯದ ಕೆಲಸ ಏನಿಲ್ಲ. ಹಾಗಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಾಹಿದ್ ಅವರು 535 ಈ ಕೂಪನ್ ನಂಬರ್ ಹೊಂದಿರುವಂಥ ಅವರು ಅದೃಷ್ಟಶಾಲಿ ವ್ಯಕ್ತಿ ಆಗಿ ಆಯ್ಕೆಗೊಂಡಿದ್ದಾರೆ. ನೋಡೋಣ, ಅವ್ರ ಹತ್ರ ಮಾತಾಡುವ ಪ್ರಯತ್ನವನ್ನು ಖಂಡಿತವಾಗಿ ಮಾಡೋಣ. अस्सलाम वालेकुम, बात करो। ಶಾಹಿದ್ ಅವರೇ ನಮಸ್ಕಾರ. ಸೊ ಅಂದರೆ ನಿಮಗೆ ಏನು ಅನಿಸಿರ್ಬೋದು, ನಾವು ಏಕೆ ಫೋನ್ ಮಾಡಿರ್ಬೋದು ಅಂತ ಅನಿಸಿರ್ಬೋದು ನಿಮಗೆ? ಸರ್ಪ್ರೈಸ್ ಡೆಫಿನೆಟ್ಲಿ ಉಂಟು. ಸೊ ನೀವು 50,000ಗಳ ವೋಚರ್ಸನ್ನು ಗೆದ್ದಿದ್ದೀರಿ ಶಾಹಿದ್ ಅವರೇ. ಸೊ ಏನು ಅನ್ನಿಸ್ತಾ ಇದೆ ಶಾಹಿದ್? ಕಾಪುಗೆ ಬಂದಿದೆ ಇವತ್ತು. ಸೊ ಏನು ಅನ್ನಿಸ್ತಾ ಇದೆ? ವಾಟ್ ಈಸ್ ಯುವರ್ ಫಸ್ಟ್ ರಿಯಾಕ್ಷನ್? ರಿಯಾಕ್ಷನ್ ಅನ್ಎಕ್ಸ್ಪೆಕ್ಟೆಡ್. ಸೊ ಈಗ ಮನೆಯಲ್ಲೆಲ್ಲ ಹೇಳಲಿಕ್ಕೆ ಉಂಟಾ ಅಥವಾ ನೀವೀಗ ಸುಮ್ಮನೆ ಕೂತ್ಕೊಳ್ಳೋದು? ಈಗ ಎಂತ ಕತೆ? ಎಲ್ರಿಗೂ ಹೇಳ್ಬೇಕಲ್ವಾ? ಸೊ ಡೆಫಿನೆಟ್ಲಿ ಯು ಆರ್ ಸೋ ಹ್ಯಾಪಿ. ಅರೆ ಕೂಲ್ ಅಲ್ವಾ? ಸೊ ಹಾಗಾಗಿ ನಿಮಗೆಲ್ಲ ಖುಷಿಯಾಗಿದೆ ಅಂತ ಅಂದ್ಕೊಳ್ತೇವೆ. ಸೊ ಈ ಸ್ಕೀಮ್ ಬಗ್ಗೆ ನೀವು ಜನಗಳಿಗೆ ಏನಾದರೂ ಹೇಳಬೇಕಾದ್ರೆ ಏನು ಹೇಳಲಿಕ್ಕೆ ಇಷ್ಟ ಮಾಡ್ತೀರಿ ಶಾಹಿದ್? ಈಗ ನಾವು ಅಂದ್ರೆ ಭರವಸೆ ಇಟ್ಟು ಜಾಯ್ನ್ ಆಗಿದ್ದು. ಡೆಫಿನೆಟ್ಲಿ ಲೈವ್ ಕೊಡ್ತಾ ಇದ್ದಾರೆ ಅವರು. ಹೌದು, ಎಲ್ಲ ನಾವು ಲೈವ್ ನೋಡ್ತೇವೆ ಎವ್ರಿ ಮಂತ್. ಮುಂದಿನ ದಿವಸದಲ್ಲಿ ಕಂಟಿನ್ಯೂ ಮಾಡಿದ್ರೆ ನಾವು ಜಾಯಿನ್ ಕೂಡ ಆಗ್ತೇವೆ ಡೆಫಿನೆಟ್ಲಿ. ವೆರಿ ನೈಸ್ ಶಾಹಿದ್, ವೆರಿ ನೈಸ್. ನಮಗೆ ಇಟ್ ಮೀನ್ಸ್ ಅಲಾಟ್ ಟು ಅವರ್ ಟೀಮ್. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ನಿಮಗೆ ವಿಜೇತರಾದದಕ್ಕೆ ನಿಮಗೆ ಹೃದಯ ತುಂಬಿದ ಅಭಿನಂದನೆಗಳು. ಹಾಗೆ ಇದು ಸ್ಪಂದನದಲ್ಲಿ ಆಗ್ತದೆ, ಸ್ಪಂದನ ವಾಹಿನಿಯ ಬಿಲ್ಡಿಂಗ್ ಅಲ್ಲಿ. ಅದೇ ಸ್ಪಂದನ ವಾಹಿನಿಯ ಬಿಲ್ಡಿಂಗ್ ಅಲ್ಲೇ ಆಗ್ತದೆ, ಉಡುಪಿಯಲ್ಲಿ. ಉಡುಪಿಯಲ್ಲಿ ಹನುಮಾನ್ ಗ್ಯಾರೇಜ್ ಹತ್ರ. ಈಗ ನಿಮಗೆ ಮುಜಾಫಿರ್ ಅವರು ಫೋನ್ ಮಾಡ್ತಾರೆ ಇದು ಕಾರ್ಯಕ್ರಮ ಆದ ತಕ್ಷಣ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಶಾಹಿದ್ ಅವರು ಮಾತಾಡುವಾಗ ಒಂದು ವಿಷಯ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಶಾಹಿದ್ ಹೇಳಿದಿಷ್ಟೇ, ನಾವು ಒಂದು ಭರವಸೆ ಇಟ್ಟು ಈ ಯೋಚನೆಗೆ ನಾವು ಬಂದಿದ್ದೇವಂತ. ಡೆಫಿನೆಟ್ಲಿ ಅವರ ಭರವಸೆ ಇವತ್ತು ಅವರಿಗೆ ಕೈ ಹಿಡಿದಿದೆ ಅಂತ ನಾನು ಅಂದ್ಕೊಳ್ತೇನೆ. ನಮಗೂ ಎಲ್ಲ ಇಲ್ಲಿ ಇರುವವರಿಗೆ, ಶೈನ್ ಎಂಟರ್ಪ್ರೈಸಸ್ ಹಾಗೆ MK ಗ್ರೂಪ್ನ ಎಲ್ಲ ಸದಸ್ಯರಿಗೂ ಅದೊಂದು ಖುಷಿ ಕೊಟ್ಟಿರೋ ವಿಷಯ. ಯಾಕಂದರೆ ಒಂದು ಭರವಸೆ ಇಟ್ಟು ಅವ್ರು ಯಾವತ್ತೂ ಕೇಳ್ತಾ ಇದ್ರಂತೆ, ನಮಗೆ ಒಲಿಬೋದಾ, ಅದಷ್ಟು ನಮಗೆ ಬರ್ಬೋದಾ ಅಂತ. ಈ ಸಲ ಬಂದಿದೆ ಅವರಿಗೆ. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಶಾಹಿದ್ ಅವರೇ. ಅದರ ಜೊತೆಗೆ ನೀವು ಕೂಡ ವಿಜೇತರಾಗಬೇಕಾದ್ರೆ ದಯವಿಟ್ಟು ಪ್ಲೀಸ್ ಆನ್ ಬಿಫೋರ್ 10th ಆಫ್ ಎವ್ರಿ ಮಂತ್ ಒಂದು ಸ್ವಲ್ಪ ನಿಮ್ಮ ಮೆಂಬರ್ಶಿಪ್ ಅಮೌಂಟನ್ನು ಕಟ್ಟಿಬಿಡಿ. ಯಾಕಂತಂದರೆ ನಿಮಗೆ ಒಂದು ವೇಳೆ ಬಂಪರ್ ಬಹುಮಾನ ಬರೆದಿದ್ರೂ ನಿಮಗೆ ಮತ್ತೆ 6 ಬಹುಮಾನವನ್ನು ಗೆಲ್ಲುವಂಥ ಅವಕಾಶ ಇರ್ತದೆ. ಸೊ ದಯವಿಟ್ಟು ಪ್ರತಿ ತಿಂಗಳು ನಾವು ಆಲ್ಮೋಸ್ಟ್ 7 ಬಹುಮಾನಗಳನ್ನು ಕೊಡ್ತಾ ಇದ್ದೇವೆ. ಸೊ 7 ಅದೃಷ್ಟಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರು ನೀವು ಖಂಡಿತವಾಗಿ ಆಗ್ತೀರಿ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ಕಟ್ಟಿದ ಅಮೌಂಟಿನ ಸ್ಕ್ರೀನ್ಶಾಟನ್ನು ಅಥವಾ ನೋಟ್ ಮಾಡಿ ನೀವು ನಮಗೆ ಖಂಡಿತವಾಗಿ ಕಳಿಸ್ಬೋದು ಅಂತ ಹೇಳ್ತಾ,
ಈ ಒಂದು ಯೋಜನೆಯಲ್ಲಿ ಭಾಗವಹಿಸಿರುವಂಥ ನಿಮಗೆಲ್ಲ ಹೃದಯ ತುಂಬಿದ ಧನ್ಯವಾದಗಳನ್ನು ಕೂಡ ಹೇಳ್ತಾ ಮುಂದಿನ ಡ್ರಾದಲ್ಲಿ ನಾವೆಲ್ಲ ಭೇಟಿಯಾಗ್ತೇವೆ. ಅಲ್ಲಿವರೆಗೆ ನೀವೆಲ್ಲ ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು. ಥ್ಯಾಂಕ್ ಯು ಸೋ ಮಚ್.